ಮುಲ್ಕಿ ಕೊಲ್ನಾಡು ವಿನಯ ಕೃಷಿ ಬೆಳೆಗಾರರ ಸಂಘ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಜಂಟಿಯಾಗಿ ಮಂಗಳೂರು ವಿಶ್ವವಿದ್ಯಾಲಯ ಶ್ರೀ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ ಆಳ್ವ ಶಿಕ್ಷಣ ಪ್ರತಿಷ್ಠಾನ ಸಾವಯವ ಗ್ರಾಹಕ ಬಳಗ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಮಾರ್ಚ್ 11ರಿಂದ 3 ದಿನ ಕೊಲ್ನಾಡಿನಲ್ಲಿ ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ 2022 ಜರುಗಲಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೃಷಿ ಸಿರಿ ಸಮಿತಿಯ ಅಧ್ಯಕ್ಷ ವಿಜಯ್ ಶೆಟ್ಟಿ ಕೊಲ್ನಾಡು ಅವರು ಮಾತನಾಡಿ ಮಾರ್ಚ್ 11ರ ಬೆಳಗ್ಗೆ 9 ಗಂಟೆಗೆ ಪಡುಪಣಂಬೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಅವರು ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಗಣ್ಯರ ಉಪಸ್ಥಿತಿಯಲ್ಲಿ ಕೃಷಿ ಮೇಳದ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಬಳಿಕ 3 ದಿನ ವಿವಿಧ ವಿಚಾರಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆಗೊಳ್ಳಲಿವೆ. ಭಾನುವಾರ ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ಮತ್ತು ಕೃಷಿ ಸಾಧಕರಿಗೆ ಸನ್ಮಾನ ನಡೆಯಲಿದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಮ್ಮದು ಪ್ರಾರಂಭ ಆಗಲಿದೆ. ತಮ್ಮೆಲ್ಲರ ಇಷ್ಟು ದಿನದವರೆಗೆ ನಿಮ್ಮೆಲ್ಲರೂ ಸಹಕಾರ ತುಂಬ ಕೊಟ್ಟಿದ್ದೀರಿ. ಇನ್ನು ಮುಂದೆ ಕೂಡ 3 ದಿವಸ ಕೂಡ ನೀವು ತುಂಬ ಸಹಕಾರ ಕೊಡಬೇಕು. ನಮ್ಮ ಏನು ಕನಸುಂಟು, ಕೃಷಿಕರಿಗೆ ಏನು ಸೌಲಭ್ಯ ಸಿಗಬೇಕು ಅದೆಲ್ಲ ನಿಮ್ಮ ಮುಖಾಂತರ ಅದು ಕೃಷಿಕರಿಗೆ ತಲುಪಬೇಕಂತ ನಮ್ಮ ಆಶಯ. ಅದರ ಒಟ್ಟಿಗೆ ನಾವು ಇದು ಸಣ್ಣ ಕಿಡಿಯಾಗಿ ಒಂದು ಹುಟ್ಟುಕೊಂಡ ಸಣ್ಣ ಸಂಸ್ಥೆ ಇವತ್ತು ದೊಡ್ಡ ಹೆಮ್ಮರವಾಗಿ ಕೃಷಿ ಮೇಳಕ್ಕೆ ತಕ್ಕ ಮಾಡುವಂತಹ ಒಂದು ಯೋಜನೆ ಹಾಕಿ ಅದು ಇವತ್ತು ಸಫಲತೆಯತ್ತ ಸಾಗ್ತಾ ಉಂಟು. ತದಬಳಿಕ ಸಂಚಾಲಕರಾದ ಡಾ ಅಣ್ಣಯ್ಯ ಕುಲಾಲ್ ಉಳ್ತೂರ್ ಅವರು ಮಾತನಾಡಿ ಮಂಗಳೂರು ವಿಶ್ವವಿದ್ಯಾಲಯ, ಶ್ರೀನಿವಾಸ್ ವಿಶ್ವವಿದ್ಯಾಲಯ ಮತ್ತು ಯನಪೋಯ ವಿಶ್ವವಿದ್ಯಾಲಯ ಸುಮಾರು 3,000 ವಿದ್ಯಾರ್ಥಿಗಳು ಕೃಷಿ ಮೇಳದಲ್ಲಿ ಭಾಗವಹಿಸಲಿದ್ದಾರೆ. ಆ ಮೂಲಕ ಯುವ ಮನಸ್ಸುಗಳನ್ನು ಕೃಷಿಯತ್ತ ಆಕರ್ಷಿಸುವ ಪ್ರಯತ್ನ ನಡೆಯಲಿದೆ. ಕೃಷಿ ಮೇಳ ಆಯೋಜನೆಯ ಭಾಗವಾಗಿ ಕೊಲ್ನಾಡು ಭಾಗದಲ್ಲಿ ಕೃಷಿಗೆ ಪೂರಕವಾದ ಶಿಕ್ಷಣ ಸಂಸ್ಥೆಯೊಂದು ಆರಂಭವಾಗಬೇಕು ಎನ್ನುವ ಚಿಂತನೆಗಳಿದ್ದು ಅದಕ್ಕೆ ಅಂಗೀಕಾರ ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗುವುದು. ಕೃಷಿ ಟರಾವು ಕೂಡ ಮೇಳದಲ್ಲಿ ಮಂಡನೆಯಾಗಲಿದೆ ಎಂದು ಅವರು ವಿವರಿಸಿದರು. ಇಡೀ ಜಿಲ್ಲೆ ಮಾತ್ರ ಅಲ್ಲ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡದ ಜೊತೆ ಮಲೆನಾಡಿನ ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಮಡಿಕೇರಿ, ಹಾಸನದಿಂದಲೂ ಸಹ ದೊಡ್ಡ ಮಟ್ಟದಲ್ಲಿ ಕೃಷಿಕರು, ಯುವಕರು, ಉದ್ಯಮಿಗಳು ಮತ್ತು ಪತ್ರಿಕೋದ್ಯಮ ಮಿತ್ರಗಳು ನಿಜವಾಗಿ ಇದನ್ನೊಂದು ಯಾರ್ದೋ ಒಂದು ಕಾರ್ಯಕ್ರಮ ಅಂತ ಎಣಿಸ್ಕೊಳ್ಳದೆ ಪ್ರತಿಯೊಬ್ಬರು ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಸ್ಪಂದಿಸಿದ ರೀತಿ ನಮ್ಗೆ ದೊಡ್ಡ ಹುಮ್ಮಸ್ಸನ್ನು ಕೊಟ್ಟಿದೆ. ಒಮ್ಮೆ ಇದು ಕೋವಿಡ್ನಿಂದಾಗಿ ನಿಂತು ಹೋಗಿತ್ತು, ಆದರೆ ಪುನಃ ಚಿಗಿತು ಬಂದ ರೀತಿ ಇದು ಮತ್ತೆ ಅದು ಉತ್ಸಾಹ ಪಡೆದುಕೊಂಡದ್ರಿಂದ ನಮ್ಗೆ ತುಂಬ ಖುಷಿಯಾಗಿದೆ. 3 ದಿನಗಳ ಕಾರ್ಯಕ್ರಮ ಅತಿ ದೊಡ್ಡ ಮಟ್ಟದಲ್ಲಿ, ಶ್ರೇಷ್ಠ ಮಟ್ಟದಲ್ಲಿ ನಡೀಲಿಕ್ಕಿದೆ. ಆ ಮೈದಾನಕ್ಕೆ ತಾಗಿಕೊಂಡೇ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆಯುವ ನಮ್ಮ ಗ್ರಾಮೀಣ ಬದುಕಿನ ಕಲ್ಪನೆ, ಕುಂಬಾರಿಕೆ, ನೇಕಾರಿಕೆ, ಕಮ್ಮಾರಿಕೆ, ಹೀಗೆ ಪ್ರತಿಯೊಂದೊಂದು ಒಂದು ಕಾಡಿದೆ. ಆ ಕಾಡಿನ ಪಕ್ಕದಲ್ಲೇ ಅದೆಲ್ಲ ಕುಟುಂಬಗಳಿರುವುದು, ಅನಂತರ ಕಾಡು ಬರುವುದು. ಇದೊಂದು ನೈಜ ವಸ್ತು ಹಳ್ಳಿಯ ಬದುಕನ್ನು ಕಟ್ಟಿಕೊಡುವ ದೊಡ್ಡ ಕಲ್ಪನೆಯಲ್ಲಿ ನಡೀತಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ ನಾವು ಕೋರ್ತಾ ಇದ್ದೇವೆ. ಆ ದಿನ ಕೃಷಿಗೆ ಪೂರಕವಾಗಿ ಸಂಬಂಧಪಟ್ಟ 15 ಜನರನ್ನ ನಾವು ಸನ್ಮಾನಿಸುತ್ತಿದ್ದೇವೆ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಹಾಜಬ್ಬ ಇರ್ಬೋದು, ಮಹಾಲಿಂಗ ಇರ್ಬೋದು, ಅವರ ಉಪಸ್ಥಿತಿಯಲ್ಲೇ ಸಾಧಕರನ್ನ ಪ್ರತಿದಿನ 5 ಸಾಧಕರು, ಒಂದು 15 ಜನ ಸಾಧಕರನ್ನು ಗುರುತಿಸುವ ಕೆಲಸ ಆಗಲಿಕ್ಕಿದೆ. ಶ್ರೀಮತಿ ಕಮಲಾ ಶೇಖರ್, ಅಬೂಬಕರ್ ಸಿದ್ದಿಕ್, BK ದೇವರಾಯರಾವ್, ಮಹಾಂತೇಶ್ ಚೌಧರಿ, ಜಗದೀಶ್ ಗಿರಿ, ರಘುರಾಮ್ ಕುಲಾಲ್, ವಿಶ್ವೇಶ್ವರ ಸಜ್ಜನ, ಜನಾರ್ದನ ಗೌಡ, ಗಣಪತಿ ಭಟ್, ಸುಧಾಕರ್ ಪೂಜಾರಿ, ನಿತ್ಯಾನಂದ ಕರ್ಕೇರ, ಶ್ರೀನಿವಾಸ್ ಗಾಣಿಗ, ಚಂದ್ರಶೇಖರ್ ಆಚಾರ್ಯ, ಹರಿಕೃಷ್ಣ ತೋಡಿನಾಯ, ಕಾಳಪ್ಪ ಪ್ರಿಯಪಟ್ಟಣ, SR ದೇವರಾಜ್. ಅಂದರೆ ಗುಲ್ಬರ್ಗದಿಂದ ನಮ್ಮ ಚಾಮರಾಜನಗರದವರೆಗೆ, ಆ ಕಡೆ ಕೋಲಾರದಿಂದ ದಕ್ಷಿಣ ಕನ್ನಡದ ಈ ಎಲ್ಲ ಭಾಗಗಳಿಂದ ನಾವು ಕೃಷಿ ಸಾಧಕರನ್ನು ಗುರುತಿಸಿದ್ದೇವೆ. ಕೇವಲ ನಮ್ಮ ಜಿಲ್ಲೆಗೆ ಗಮನ ಕೊಟ್ಟು ನಾವು ಮಾಡಿದ್ದಲ್ಲ. ಮತ್ತೆ ದೊಡ್ಡ ವಿಶೇಷ ಆಕರ್ಷಣೆ ಅಂದರೆ ಕೃಷಿಕರನ್ನು ಕರೆಯುವುದು ದೊಡ್ಡ ಕೆಲಸ ಅಲ್ಲ, ಬಂದೇ ಬರ್ತಾರೆ. ಕೃಷಿ ಚಿಂತಕರು, ಕೃಷಿ ಪ್ರಾಯೋಜಕರು ಬರ್ತಾರೆ, ಆದರೆ ಕೃಷಿಗೆ ವಿದ್ಯಾರ್ಥಿಗಳು ಮತ್ತು ಉದ್ಯಮಿಗಳು ಬರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಚಂದ್ರಹಾಸ್ ಕುಂದರ್, ಪ್ರಶಾಂತ್ ಜಿ ಪೈ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.